ಮಂಗಳೂರಿನ ಫಳ್ಳೀರಿನಲ್ಲಿರುವ ಹೋಟೆಲ್ ಮೋತಿ ಮಹಲ್ನಲ್ಲಿ ಹಸ್ತಶಿಲ್ಪಿ ಸಂಸ್ಥೆಯ ಆಯೋಜಕತ್ವದಲ್ಲಿ ಸಿಲ್ಕ್ ಇಂಡಿಯಾ 2020 ಮೇಳ ಡಿಸೆಂಬರ್ 13ರವರೆಗೆ ನಡೆಯಲಿದ್ದು ಇದರ ಉದ್ಘಾಟನಾ ಸಮಾರಂಭ ನಡೆಯಿತು. ಸಿಲ್ಕ್ ಇಂಡಿಯಾ 2020ರ ಮೇಳವನ್ನು ಶಾಸಕ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಉತ್ಪಾದಕರಿಂದ ನೇರವಾಗಿ ಗ್ರಾಹಕರಿಗೆ ಗುಣಮಟ್ಟದ ಬಟ್ಟೆ ಬರೆ ಸಿಲ್ಕ್ ಇಂಡಿಯಾ ಪ್ರದರ್ಶನದಲ್ಲಿ ದೊರಕುತ್ತಿರುವುದು ಶ್ಲಾಘನೀಯ. ಮಂಗಳೂರಿನ ಜನತೆಗೆ ಇದರ ಪ್ರಯೋಜನ ಲಭಿಸುವುದರೊಂದಿಗೆ ನೇಕಾರರಿಗೂ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಹೇಳಿದರು. ಬಹಳ ವಿಶೇಷವಾದ ಸಿಲ್ಕ್ ಇಂಡಿಯಾ 2020 ಈ ಒಂದು ವಿನೂತನ ಸೀರೆಯ ಮಳಿಗೆಯ ಉದ್ಘಾಟನೆ ಈಗ ನಡೆದಿದೆ. ಸರಿಸುಮಾರು 18 ರಾಜ್ಯಗಳಿಂದ ಬೇರೆ ಬೇರೆ ನೇಕಾರರು ತಾವು ಉತ್ಪಾದಿಸಿದಂಥ ಸೀರೆಯನ್ನು ಬಹಳ ಕಡಿಮೆ ದರದಲ್ಲಿ ಮಂಗಳೂರಿನ ಜನತೆಗೆ ಕೊಡಲಿಕ್ಕೆ ಕಳೆದ 10 ವರ್ಷಗಳಿಂದ ಈ NGO ಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಆ NGO ಸಂಸ್ಥೆ ಹಸ್ತ ಶಿಲ್ಪಿ ಅಂತೇಳುವಂಥ NGO ಸಂಸ್ಥೆ ಎಲ್ಲ ರಾಜ್ಯದ ನೇಕಾರರಿಗೆ ಅವಕಾಶಗಳನ್ನು ದೊರಕಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ನೇಕಾರರಿಗೊಂದು ಬಹಳ ದೊಡ್ಡ ರೀತಿಯ ಶಕ್ತಿಯನ್ನು ಕೊಡಬೇಕು. ಅವರು ಉತ್ಪಾದಿಸಿದಂಥ ಈ ಸೀರೆಯನ್ನು ಮಂಗಳೂರಿನ ನೇರವಾದ ಗ್ರಾಹಕರಿಗೆ ದೊರಕಿಸಿಕೊಡಬೇಕು ಅಂತ ಹೇಳುವಂಥ ರೀತಿಯ ಪ್ರಯತ್ನಗಳನ್ನು ಈ NGO ಸಂಸ್ಥೆ ಮಾಡ್ತಾ. ಈ ಸಂದರ್ಭ ನಟಿ ಅನ್ವಿತಾ ಸಾಗರ್, ಮಂಗಳೂರು ಪಾಲಿಕೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಪೂರ್ಣಿಮಾ, ಸಂಘಟಕ ಅಭಿನಂದನ್ ಉಪಸ್ಥಿತರಿದ್ದರು. ಹಸ್ತಶಿಲ್ಪಿಯವರ ಕಡೆಯಿಂದ ಸಿಲ್ಕ್ ಇಂಡಿಯಾ 2020 ಒಂದು ಸೂಪರ್ ಆಗಿ ಎಕ್ಸಿಬಿಷನ್ ನಡೀತಾ ಇದೆ. ಮೋತಿ ಮಹಲ್ ನಮ್ಮ ಇದರಲ್ಲಿ ಹೋಟೆಲಲ್ಲಿ. ಸೊ ನೋಡ್ತಾ ಇದ್ದೀನಿ, ಬಟ್ಟೆಗಳನ್ನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಸ್ಯಾರೀಸ್ ತುಂಬ ಚೆನ್ನಾಗಿದೆ, ಮೆಟೀರಿಯಲ್ಸ್ ತುಂಬ ಚೆನ್ನಾಗಿದೆ. ಸೊ ಹೆಣ್ಮಕ್ಳಿಗೆ ಸ್ಯಾರೀಸ್ ತುಂಬಾ ಪ್ರಿಯ. ಅದರಲ್ಲೂ ಬಟ್ಟೆಗಳಂತ ಕೇಳಬೇಕಾ, ಯಾವುದೇ ಲಾಕ್ಡೌನ್ ಇರಲಿ, ಕೊರೋನಾ ಇರಲಿ ಅಥವಾ ಅದೆಲ್ಲ ಆದಮೇಲೆ ಯಾವುದೇ ಪ್ಯಾಂಡಮಿಕ್ ಸಿಚುವೇಷನ್ಸ್ ಇದ್ರೂ ನಾವು ಬಟ್ಟೆಗಳನ್ನು ಕೊಂಡ್ಕೊಳ್ಳೋದು ಕಮ್ಮಿ ಮಾಡಿಲ್ಲ, ಸೊ ಮಾಡೋದು ಇಲ್ಲ. ಸೊ ಒಂದು ಒಳ್ಳೆ ಎಕ್ಸಿಬಿಷನ್ ಇಲ್ಲಿ ಪ್ಲೇಸ್ಡ್ ಆಗಿದೆ. ಸೊ ಎಲ್ಲರೂ ಬನ್ನಿ, ನೋಡಿ, ಆ್ಯಂಡ್ ನಿಮ್ಗೆ ಇಷ್ಟ ಆಗಿರುವಂಥ ಬಟ್ಟೆಗಳನ್ನು ಕೊಂಡ್ಕೊಳ್ಳಿ. ಯಾಕೆ ಅಂತಂದರೆ ಯಾವುದೇ ಮಿಡಲ್ ಮ್ಯಾನ್ ಇಲ್ಲದೇ ಇಲ್ಲಿ ಒಂದು ಎಕ್ಸಿಬಿಷನ್ ಆಗ್ತಾ ಇದೆ. ಸಿಲ್ಕ್ ಇಂಡಿಯಾ 2020ರ ಮೇಳವು ಡಿಸೆಂಬರ್ 13ರವರೆಗೆ ಬೆಳಗ್ಗೆ 10:30ರಿಂದ ರಾತ್ರಿ 8:30ರವರೆಗೆ ಇರುತ್ತದೆ. ಮೇಳದಲ್ಲಿ ತಸ್ಸರ್ ರೇಷ್ಮೆ ಸೀರೆಗಳು, ಕ್ರೇಪ್, ಶಿಫಾನ್, ಚಾರ್ಜೆಡ್ ಸಿಲ್ಕ್ ಸೀರೆಗಳು, ಮೈಸೂರು ರೇಷ್ಮೆ ಸೀರೆಗಳು, ಧರ್ಮಾವರಂ ಸೀರೆಗಳು, ಕಾಂಚೀವರಂ ಸಿಲ್ಕ್, ಮದುವೆ ಸೀರೆಗಳು, ರಾ ಸಿಲ್ಕ್, ಕೋಸಾ ಸೀರೆಗಳು, ಕೋಲ್ಕತಾ ಗಣಪತಿ ಸೀರೆಗಳು, ಢಾಕಾ ಸೀರೆಗಳು, ಡಿಸೈನರ್ ಎಂಬ್ರಾಯ್ಡರಿ ಸೀರೆ, ಡ್ರೆಸ್, ಬಲ್ಚೂರಿ ರೇಷ್ಮೆ, ಮಡ್ಕಾ ಸೀರೆಗಳು, ಪ್ರಿಂಟೆಡ್ ಸೀರೆಗಳು ಪ್ರದರ್ಶನಗೊಳ್ಳಲಿವೆ. ಇದಲ್ಲದೆ ಕುರ್ತಾ, ಸ್ಟೋಲ್ ಶಾಲುಗಳು, ಸಲ್ವಾರ್ ಕಮೀಸ್, ಉಡುಪಿನ ಬಟ್ಟೆಗಳು, ಕುಶನ್ ಕವರ್ಗಳು, ಬೆಡ್ಶೀಟ್ಗಳು ಪ್ರದರ್ಶನದಲ್ಲಿ ಮಾರಾಟವಿದೆ. ಉತ್ಪಾದಕರೇ ನೇರವಾಗಿ ಗ್ರಾಹಕರಿಗೆ ತಲುಪಿಸುತ್ತಿರುವುದರಿಂದ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ದೊರೆಯಲಿದೆ. ಶರತ್ ಸಾನ್ಯಾನ್, V4 News 24/7 ಮಂಗಳೂರು.